ಉಡುಪಿ ಶಿವಮೊಗ್ಗ ಜಿಲ್ಲೆಯ ಸಂಪರ್ಕ ಕೊಂಡಿ ಬಾಳೆಬರೆ ಘಾಟಿಯ ಉಡುಪಿ ಜಿಲ್ಲಾ ವ್ಯಾಪ್ತಿಯ ರಸ್ತೆ ಅಪಾಯ ಹೆಚ್ಚಿಸಿದೆ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಘಾಟಿ ಹೆದ್ದಾರಿ ಇತ್ತೀಚೆಗೆ ಅಭಿವೃದ್ಧಿಯಾಗಿದ್ದು, ಉಡುಪಿ ಜಿಲ್ಲೆ ವ್ಯಾಪ್ತಿಯ 3 ಕಿಲೋಮೀಟರ್ ರಸ್ತೆಯೂ ಸೇರಿದೆ. ಉಡುಪಿ ಜಿಲ್ಲಾ ವ್ಯಾಪ್ತಿಯ ಕಾಂಕ್ರೀಟ್ ರಸ್ತೆ ಇಕ್ಕೆಲೆಗಳು ಅಪಾಯಕಾರಿಯಾಗಿವೆ. ಉಡುಪಿ ಜಿಲ್ಲೆ ವ್ಯಾಪ್ತಿಗೆ ಸೇರಿದ ಘಾಟಿ ರಸ್ತೆಯ 2 ಬದಿಗಳಲ್ಲಿ ಮಣ್ಣು ತುಂಬಿಸಲಾಗಿದ್ದು, ಮಳೆ ನೀರು ಹರಿದು ಮಣ್ಣು ದುರ್ಬಲಗೊಂಡಿದೆ. ಕೆಲವೆಡೆ ಕುಸಿತ ಸಂಭವಿಸಿದೆ. ಘನ ವಾಹನಗಳು ಬರುವ ವೇಳೆ ಸೈಡ್ ಕೊಡಲೆಂದು ಸರಿಯುವ ಲಘು ವಾಹನಗಳು ಮಣ್ಣಿನಡಿ ಹೂತು ಹೋಗುವ, ಅಪಘಾತಕ್ಕೀಡಾಗುವ ಘಟನೆಗಳು ನಡೆಯುತ್ತಿವೆ. ತಿರುವುಗಳಲ್ಲಿ ಬದಿಗೆ ಬಂದ ವಾಹನಗಳು ಜಾರಿ ಪಕ್ಕದ ಅಲ್ಯೂಮಿನಿಯಂ ತಡೆ ಬೇಲಿಗೆ ಡಿಕ್ಕಿ ಹೊಡೆದಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ವ್ಯಾಪ್ತಿಯ 6-7 ಕಿಲೋಮೀಟರ್ ಉದ್ದದ ಅಲ್ಯೂಮಿನಿಯಂ ತಡೆ ಬೇಲಿ ಜರ್ಜರಿತಗೊಂಡಿದೆ. ಕೆಲವು ಕಡೆ ತಡೆ ಬೇಲಿ ಕಳಚಿ ಕಮರಿಗೆ ಬಿದ್ದಿದೆ.